ಸೊಲ್ಮೆಲು ನಮ್ಮ ಕುಡ್ಲ ತುಳುವಾಡ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು 10ನೇ ಕ್ಲಾಸ್ ಪಾಠ ಬುಕ್ಕುಡು ನಾರಾಯಣಗುರು ವಿಚಾರ ಕೈಪುಡ್ನ ರಾಜ್ಯ ಸರ್ಕಾರ ನಾರಾಯಣ ಗುರುಕ್ಲನ ಇತಿಹಾಸ ಪಾಠ ಬುಕ್ಕುಡು ಸೇರ್ಸಾವಡು ಇಜ್ಜಿಂಡ ಕಾಂಗ್ರೆಸ್ ಪಕ್ಷದ ಚಳವಳಿ ಜೆಆರ್ ಲೋಬೋ ವಿಟ್ಟದ ಅಳಿಕೆಡು ಹೃದಯಘಾತ ಆದ ತೀರ್ನ 9ನೇ ಕ್ಲಾಸ್ ಕಲ್ತೊಂದಿತ್ತಿನ ಪೊಣ್ಣು ಮಗಲು ಅನಿತಾ ಹೆಗ್ಡೆ ಶಾಲೆ ಶುರುವಾಯಿನ 3ನೇ ದಿನಟೆ ಅಪ್ಪೆ ಅಮ್ಮಗ ಭಾರಿ ದುಃಖದ ಸಂಗತಿ ಮೇ 20ಕ್ಕೆ ತುಳುನಾಡು ಟೊರ್ಮೆಲ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಸಿನಿಮಾ ಬಿಡುಗಡೆ ಕುಡ್ಲಡ್ ಸಿನಿಮಾ ಕೂಟದ ಕ್ಲೆಡ್ದು ಸುದ್ದಿ ಮಾಧ್ಯಮಗಳಿಗೆ ಮಾಹಿತಿ ತಾನು ಕಲ್ತಿನ ಕಟೀಲು ಕಾಲೇಜಿಗೆ ವಿಜ್ಞಾನವನ ಸೈನ್ಸ್ ಪಾರ್ಕ್ ಸಮರ್ಪಣೆ ಚಾರ್ಟರ್ಡ್ ಅಕೌಂಟೆಂಟ್ ಚಂದ್ರಶೇಖರ ಶೆಟ್ಟಿ ಸಾಧನೆ ವಂಚಿ ವರದಿ ಇತ್ತ ವಾರ್ತೆದ ವಿವರ ನಾರಾಯಣ ಗುರುಕ್ಲನ ವಿಚಾರನು ರಾಜ್ಯ ಸರ್ಕಾರ ಪಾಠ ಬುಕ್ಕುಡು ಸೇರ್ಸಾವಡು ಇಜ್ಜಿಂಡ ಕಾಂಗ್ರೆಸ್ ಪಕ್ಷದ್ದು ಚಳವಳಿ ನಡಪಾವಂದು ಕುಡ್ಲದ ದುಂಬುದ ಶಾಸಕರು ಜೆಆರ್ ಲೋಬೋ ಪಂತೆರು ಆರ್ ಈ ಬಗೆಟ್ ಸುದ್ದಿ ಕುಟ್ಟುಡು ಪಾತಿರಿಯರು ಗಣರಾಜ್ಯೋತ್ಸವದ ದಿನ ಕೇಂದ್ರ ಸರ್ಕಾರ ನಾರಾಯಣ ಗುರುಕ್ಲನ ಸ್ತಬ್ಧ ಚಿತ್ರ ಬುಡ್ಚಿ ಪಂಡದ ಅಪಮಾನ ಮಲ್ತಿನ ನೆಂಪು ಮಾಜನ ದುಂಬೆ ಇತ್ತೆ ರಾಜ್ಯ ಸರ್ಕಾರ 10ನೇ ಕ್ಲಾಸ್ ಪಾಠ ಬುಕ್ಕುಡ್ದು ನಾರಾಯಣ ಗುರುಕ್ಲನ ವಿಚಾರ ಕೈಬಿಡ್ದು ಅಪಮಾನ ಮಲ್ತದಂಡ ಈ ಬಗೆಟ್ ಬೇರೆ ಬೇರೆ ಸಂಘಟನೆಲು ಬೊಕ್ಕ ಕಾಂಗ್ರೆಸ್ ಪಕ್ಷದಕ್ಲು ಭಾರಿ ಎವ್ರ ತೋಜಾದೇರ ದುಮ್ಮದ ಶಾಸಕರು ಜೆಆರ್ ಲೋಬೋ ಈ ಬಗೆಟ್ ಬುಧಾರ ಕುಡ್ಲಡ್ ಸುದ್ದಿಕೂಟ ನಡಪಾದ ಸರ್ಕಾರದ ನಡೆಕ ಭಾರಿ ಇರೋದ ತೋಜೆಯರ ಪಾಠ ಬುಕ್ಕುಡ್ದು ನಾರಾಯಣ ಗುರುಕ್ಲನ ವಿಚಾರ ಕೈಬಿಡ್ನವು ನಿಜಕ್ಲ ಇರೋದ ಮಲ್ಪನ ಸಂಗತಿ ನಾರಾಯಣ ಗುರುಕ್ಲು ಸಾಮಾನ್ಯರತ್ ಶ್ರೇಷ್ಠ ಧಾರ್ಮಿಕ ವ್ಯಕ್ತಿ ಜೋಕ್ಲಿನ ಬರಬಗು ಅಂಚಿನಕ್ಲ ಇತಿಹಾಸ ಸೇರ್ಸವಂದೆ ನಮ್ಮ ಯುವ ಸಮುದಾಯಗೂ ವಾಸಾದಿ ತೋಜ ಒಂದು ಅರ ಪ್ರಶ್ನೆ ಮಲ್ತಿರ ಈ ತುಂಬು ಸ್ತಬ್ಧ ಚಿತ್ರೋಲ್ಲ ಉದ್ದೇಶದಿ ಒಂದೇ ಕೈ ಬಿಡ್ತಿರಂದು ತೋಜುಂಡು ಬರವು ಸಮಾಜದ ದಿಕ್ಕು ಬದಲ್ಪುಂಡು ಬರವು ರಡ್ಡು ಬಾಯಿದ ಕತ್ತಿದಂಚ ಸಮಾಜನು ಕಟ್ಟಿರ ಬೊಕ ಪುಡೆಪೆರೆ ಅವಿನ ಗಳಸುಲಿ ನಾರಾಯಣ ಗುರುಕ್ಲನ ಪಾಠನು ಬರವುಡು ಸೇರ್ಸಾದ ಸಮಾಜ ಕಟ್ಟುನ ಕೆಲಸ ಮಲ್ಪಡು ಅರಿನ ಇತಿಹಾಸನು ಪಾಠ ಬೂಕುಡು ಸೇರ್ಸ ಇಜೆಂಡ ಕಾಂಗ್ರೆಸ್ ಪಕ್ಷದ್ದು ಚಳವಳಿ ಶುರು ಮಲ್ಪ ಅಂದ್ ಜೆಆರ್ ಲೋಬೋ ಜಾಗೃತಿ ಪಂಡಿರು 10ನೇ ತರಗತಿಯಲ್ಲಿ ಅವರ ಹೆಸರಿಗಿರುವಂತ ಪಠ್ಯ ಪುಸ್ತಕವನ್ನು ಕೈ ಬಿಟ್ಟಾಗ ಇದು ಬೇಕಂತ ಮಾಡ್ತಾ ಇದ್ದಾರೆ ನಾರಾಯಣ ಗುರು ಅವರಿಗೆ ಇದೊಂದು ಅಸಡ್ಡೆ ಮಾಡ್ತಾ ಇದ್ದಾರೆ ಎಂಬ ಭಾವನೆ ಖಂಡಿತ ಬರ್ತಾ ಇದೆ. ಮೊನ್ನೆ ಗಣರಾಜ್ಯೋತ್ಸವದಲ್ಲಿ ಅವರ ಸ್ತಬ್ಧ ಚಿತ್ರವನ್ನು ಕೈ ಬಿಟ್ಟಿದ್ದಾದ್ರೂ ಕೂಡ ಅದನ್ನು ಕೂಡ ಬೇಕಂತಾನೆ ಮಾಡಿದಾರೋ ಏನೋ ಅಂತ ಇವತ್ತು ನಮ್ಗೆ ಅನಿಸ್ತಾ ಇದೆ. ನಾರಾಯಣ ಗುರು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರೊಬ್ಬರ ಧಾರ್ಮಿಕ ವ್ಯಕ್ತಿ. ಅವರ ಬಗ್ಗೆ ಒಬ್ರು ಕೂಡ ಎರಡು ಮಾತಾಡುವಂತ ಜನ ಇಲ್ಲ. ಅಂಥ ವ್ಯಕ್ತಿಯ ಹೆಸರನ್ನು ನಾವು ಪಠ್ಯ ಪುಸ್ತಕದಲ್ಲಿ ಆಗದಿದ್ದರೆ ಇವತ್ತಿಗೆ ನಮ್ಮ ಹೊಸ ನೂತನ ಜನಾಂಗಕ್ಕೆ ನಾವು ಯಾವ ದಾರಿಯನ್ನು ತೋರಿಸ್ತೀವಿ? ಶಿಕ್ಷಣ ಸಮಾಜದ ದಿಕ್ಕನ್ನು ಬದಲಿಸ್ತದೆ. ನಮ್ಗೆ ಗೊತ್ತಿದೆ, ಇತಿಹಾಸದಲ್ಲಿ ನೆಪೋಲಿಯನ್ ಅವರು ಅವರ ಇಡೀ ರಾಜ್ಯದ ಆಡಳಿತವನ್ನು ಮಾಡಲಿಕ್ಕೆ ಕೈಗೆ ಅಸ್ತ್ರ ಹಿಡ್ಕೊಂಡದ್ದು ಶಿಕ್ಷಣ ಹೊಂದಿದ್ರೆ ನಾನು ನನಗೆ ಬೇಕಾದ ಹಾಗೆ ಮಾಡ್ತೀನಿ ಅಂತ. ಅದೇ ಹಿಟ್ಲರ್ ಕೂಡ ಅವನ ಇಡೀ ಚಿಂತನೆಗಳನ್ನು ಅವನು ಸ್ಥಾಪನೆ ಮಾಡಬೇಕಾದ್ರೆ ಶಿಕ್ಷಣವನ್ನೇ ಅಸ್ತ್ರವನ್ನಾಗಿ ಬಳಸಿದ. ಶಿಕ್ಷಣ ಎರಡು ಬಾಯಿಯ ಕತ್ತಿ, ಅದು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಉಪಯೋಗ ಮಾಡಿದರೆ ಸಮಾಜವನ್ನು ಕಟ್ಟಲಿಕ್ಕೆ ಉಪಯೋಗಿಸಬಹುದು. ಅದೇ ನಾವು ತಪ್ಪಾಗಿ ಆ ಕತ್ತಿಯನ್ನು ಬಳಸಿದರೆ ಸಮಾಜವನ್ನು ನಾಶ ಮಾಡಲಿಕ್ಕೂ ನಾವು ಅದನ್ನು ಬಳಸಬಹುದು. ಇವತ್ತು ನಾರಾಯಣ ಗುರುರವರ ಹೆಸರನ್ನು ನಾವು ಸೇರಿಸಿ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ವಿಟ್ಲದ ಅಳಿಕೆಡ್ ಪೊನ್ನೊಟ್ಟಿ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ಬುಧಾರ ಕಾಣೆ ನಡೆತದಂಡ ಅನಿತಾ ಹೆಗ್ಡೆ ಪುದರ್ದ ಪೊಣ್ಣು ವಿಠಲ ಜೇಸಿಸ್ ಆಂಗ್ಲ ಮಾಧ್ಯಮ ಶಾಲೆಡ್ 9ನೇ ಕ್ಲಾಸ್ಡ್ ಕಲ್ತೊಂದಿತ್ತಲು. 9ನೇ ಕ್ಲಾಸ್ ಕಲ್ಪನ ಪೊನ್ನೊಡ್ತಿ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ವಿಟ್ಲದ ಅಳಿಕೆಡು ಬುಧಾರ ಕಾಣ ನಡೆತದಂಡ ಮಗಲಿನ ಕಲೆವನ್ನ ಇಲ್ಲಲ್ದಕ್ನ ಬುಲಿಪು ತೀರ್ನ ಪೊಣ್ಣು ಅನ್ವಿತಾ ಹೆಗ್ಡೆ ವಿಠಲ ಜೇಸಿಸ್ ಆಂಗ್ಲ ಮಾಧ್ಯಮ ಶಾಲೆಡ್ ಕಲ್ತೊಂದಿತ್ತಲು. ಅಳಿಕೆ ಗ್ರಾಮ ಚಂದಾಡಿದ ವಿನಯ್ ಹೆಗ್ಡೆ ಬೊಕ ಸಾಯಿ ಗೀತಾ ಮೊಕ್ಲೆನ ಒರ್ತಿ ಮಗಲು ಅನ್ವಿತಾ ಹೆಗ್ಡೆ ಆದಿತ್ತದ ಬುಧವಾರ ಹೊರಡ್ದೊಡನೆ ಹೃದಯಘಾತ ಆತಂಡ. ಶಾಲೆ ಶುರುವಾದ 2 ದಿನ ಕರಿದಿನಾತೆ ಶಾಲೆದ ಸುರುಕೆ
ಇಲ್ಲಲ್ದಕ್ಲಿಗೆ ಬೊಕ್ಕ ಶಾಲೆಗೆ ಭಾರಿ ದುಃಖ ಉಂಡು ಮಲ್ತದಂಡ. ವಿಟ್ಲ ಕಲ್ಲಡ್ಕ ಮಾರ್ಗೋಡು ಅಂಗಾರದ ಬಡ್ಸೋಗು ಕರೆಂಟ್ ಕಂಬ ಬೊಕ್ಕ ಐತ ಒಟ್ಟುಗು ಪೆಲತ ಮರತ ಮಾಮಲ್ಲ ಗೆಲ್ಲು ಪೊಲಿದು ಬುಡ್ದು ಮಾರ್ಗ ಸಂಚಾರ ಬಂದ್ ಆದಿತ್ತಂಡ. ಬುಧಾರ ಕಾಂಡೆ ಗಾಡಿಲು ಬದಲಿ ಮಾರ್ಗೋಡು ಭಾರಿ ಕಷ್ಟಡು ಸಂಚಾರ ಮಲ್ಪಡಾದು ಬೈದಂಡ. ಬಂಟ್ವಾಳ ತಾಲೂಕದ ವಿಟ್ಲ ಕಲ್ಲಡ್ಕ ಮಾರ್ಗೋಡು ಅಂಗಾರದ ಬಡ್ಸೋಗು ಕರೆಂಟ್ ಕಂಬ ಮಾರ್ಗುಗು ಅಡ್ಡ ಬುಡ್ದು ಬುಧಾರ ಕಾಂಡೆ ಗಂಟೆ 9 ಮುಟ್ಟಲ ಗಾಡಿಲಿನ ಸಂಚಾರ ಓಲೋಲಾದಿತ್ತಂಡ. ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದ ಪಿರವದ ಮಾರ್ಗೋಡು ಲೈಟ್ ಕಂಬ ಬುಡ್ದಿತ್ತದು ಕಂಬದ ಒಟ್ಟುಗು ಪೆಲತ ಮರತ ಬಾರಿ ಮಲ್ಲ ಗೆಲ್ಲಲ ಪುಲಿದು ಬುಡ್ದಿತ್ತಂಡ. ಕಾಂಡೆ ಬರ್ಪುನ ಮಾತ ಗಾಡಿಲು ಅಗಿಲದಾಂತಿನ ಪಳಿಕೆ ಮಾರ್ಗ ಅದು ಬೊಬ್ಬೆಕೇರಿ ಸಂಪರ್ಕ ಮಾರ್ಗೋಡೆ ಸಂಚಾರ ಮಲ್ತ ರಡ್ಡು ಬರಿಟ್ಲ ಗಾಡಿಲು ಸಂಚಾರ ಮಲ್ತಿ ನಡೆದವರ ಗಂಟೆಗಟ್ಲೆ ಗಾಡಿಲು ಒಂತದ್ದು ಸಮಸ್ಯೆ ಆದಿತ್ತಂಡ. ವಿಟ್ಲದ ಪೊಲೀಸರು ಸಾರ್ವಜನಿಕರನ್ನ ಸಾಯಡು ಬಾರಿ ಪುಣಿದು ಸರಿಯಾಯಿನ ಸಂಚಾರ ವ್ಯವಸ್ಥೆ ತಗೊಂಡಿರ. ಮೆಸ್ಕಾಂದಕ್ಲು ಕಂಬದೆಪ್ಪಾಯಿರು. ಬೈಂದೂರದ ಕಾಲ್ನೋಡು ಗ್ರಾಮ ಪಂಚಾಯತ್ ಕುರ್ಕಾಡ್ದಿ ಲಲಿತಾ ಶೆಟ್ಟಿ ಬೈಕ್ ಮಗರ್ದ ಜೀವ ಕಳೆವನ್ನ ಬೇಜಾರದ ಸಂಗತಿ ನಡೆತದಂಡ. 55 ವರ್ಷ ಪ್ರಾಯದ ಆರು ಅಂಗಾರೆ ಪಂಚಾಯತ್ ಸಭೆ ಮುಗಿತದ ಬೈಕ್ಡ್ ಪಿರವು ಕುಲ್ಲುದು ಅರೆನ ಮೂರೂರದ ಇಲ್ಲಡೆ ಪೋಂದಿತ್ತೇರ. ಬೈಕಡ್ ಪೋಂದುಪ್ಪನಗ ಬೈಕ್ ಮಗರ್ದು ಪಿರೌಡು ಕುಲ್ಲುದಿತ್ತಿನ ಪೊಂಜು ಜೀವ ಕಳೆವನ್ನ ಬೇಜಾರದ ಸಂಗತಿ ಕುಂದಾಪುರ ತಾಲೂಕು ಬೈಂದೂರದ ಕಾಲ್ತೋಡು ಗ್ರಾಮದ ಮರೂರೋಡು ನಡೆತುಂಡು. ತೀರ್ನಾರು ಕಾಲ್ತೋಡು ಗ್ರಾಮ ಪಂಚಾಯತ್ ಕುರ್ಕಾಡ್ದಿ ಲಲಿತಾ ಶೆಟ್ಟಿ ಆದಿತ್ಯರ ಅರಿಗೆ 55 ವರ್ಷ ಪ್ರಾಯ ಆದಿತ್ತಣ. ಅಂಗಾರೆ ಕಾಂಡೆ ಗ್ರಾಮ ಪಂಚಾಯತ್ ಸಭೆ ಮುಗಿತದ ಮಧ್ಯಾಹ್ನ ಮನಸ್ಸಿಗೆ ಮರೂರದ ಅರನೆ ಇಲ್ಲಡೆ ಬೈಕಡ್ ಪಿರವು ಕುಡ್ಡು ಒಂದು ಬನ್ನಗ ಬೈಕ್ ಮಗಡ್ತಂಡ. ಅಪಗ ಲಲಿತಾ ಮಾರ್ಗುಗು ಬುಡ್ದು ತರಕ ಪೆಟ್ಟಾತಂಡ. ಅಪಗನೆ ಕುಂದಾಪುರ ಆಸ್ಪತ್ರೆಗೆ ಸಾಗಣಲ ಅವಳು ಪರೀಕ್ಷೆ ಮಲ್ತದಾರಿನ ಜೀವ ಪೋತುನೊಂದು ಅವಳು ತಿರಿಪಾದಿರ. ಕಾಲ್ತೋಡು ಗ್ರಾಮ ಪಂಚಾಯತಿಗೆ ರಡ್ಡು ಸರ್ತಿ ಸದಸ್ಯರಾದಿತ್ತಿನ ಲಲಿತಾ ಶೆಟ್ಟಿ ಗುರ್ಕಾಡ್ತಿಯಾದ ಕರ್ತವ್ಯಡಿತ್ತಿರ. 10 ವರ್ಷ ಊರುಡು ಆಶಾ ಕಾರ್ಯಕರ್ತರಾದ ಸೇವೆ ಸಂದಾದಿರ. ಬೈಂದೂರು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರ. ಬೈಕ್ ಕಂಡಿದಿನ ಕೇಸಿಗೆ ಸಂಬಂಧಪಟ್ಟದ ಅಕ್ಬರ್ ಸಿದ್ದಿಕ್ ಬೊಕ್ಕ ಸಮೀರ್ ಇಂಚ 3 ಆರೋಪಿలను ಬಂಟ್ವಾಳ ನಗರ ಸ್ಟೇಷನ್ದ ಪೊಲೀಸರು ಬಂಧನ ಮಲ್ದಿರ. ಬೈಕ್ ಖಂಡಿತಿನ ಕೇಸಿಗೆ ಸಂಬಂಧ 3 ಆರೋಪಿలను ಬಂಟ್ವಾಳ ನಗರ ಸ್ಟೇಷನ್ದ ಪೊಲೀಸರು ಬಂಧನ ಮಲ್ದಿರ. ಅಕ್ಬರ್ ಸಿದ್ದಿಕ್ ಬಕ ಸಮೀರ್ ಬಂಧನಾಯಿನ ಆರೋಪಿಲಾದುಲ್ಲೆರ. ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಸುತ್ತಡ್ ರಡ್ಡು ಬೈಕ್ಲಿನ ಕಂಡಿನ ಕೇಸಡ್ ಈ 3 ಪೊಲೀಸರು ಪತ್ತಿದೆರ. ಬಂಟ್ವಾಳದ ಮಣಿಹಳ್ಳಡ್ ಮಾರ್ಗದ ಬರಿಟ್ಟು ಉಂತಾದಿತ್ತಿನ ಬೈಕ್ ಬಕ ಬಿಸಿ ರೋಡ್ ರೈಲ್ ಆಫೀಸ್ ಉಂತಾದಿತ್ತಿನ ಬೈಕ್ಲಿನ ಕಂಡದಿತ್ತದ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತಳ. ಆರೋಪಿಲರ್ದ ಕಂಡಿನ ರಡ್ಡು ಬೈಕ್ ಬಕ ಕಂಡು ಬೇಲೆಗೆ ಸಂಚಾರ ಮಲ್ತು ನಿತ್ತಿನ ಕಾರನ್ನು ಪೊಲೀಸರು ಸ್ವಾಧೀನಗುದೆ ತೊಂದಿರ. ಆರೋಪಿలను ಕೋರ್ಟ್ಗೆ ಹಾಜರು ಮಲ್ಪನಗ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ಕೊಡ್ತುಂಡು. ಆರೋಪಿలను ಪತ್ತನ ಕಾರ್ಯಾಚರಣೆಡ್ ಬಂಟ್ವಾಳ ನಗರ ಸ್ಟೇಷನ್ ಎಸ್ಐ ಅವಿನಾಶ್, ಅಪರಾಧ ವಿಭಾಗದ ಎಸ್ಐ ಕಲೇಮಾರ್ ಬೊಕ ಇರ್ಷಾದ್, ಗಣೇಶ್ ನೆಟ್ಲ, ಮನೋಹರ್, ಪ್ರವೀಣ್, ಮೋಹನ್, ನಾಗರಾಜ್, ವನಿತಾ ಬೊಕ ನಾರಾಯಣ ಇಂಚ ಪೊಲೀಸರು ಪಾಲ್ದೆತ್ತೊಂಡಿರ. ಬಂಟೆರ್ನಯ್ಯನೆ ನಾಡವೇರ್ನ ಮಾತೃ ಸಂಘ ಕುಡ್ಲ ಸಮಿತಿದ ನಿಲೇಟ್ ಎತ್ವಾಸಿ ಸಾಮರ್ಥ್ಯದಕ್ಲಿಗೆ ಸಾಯಪನವು ಕುರ್ಪನ ಯೋಜನೆದ ಕಾರ್ಯಕ್ರಮ ಕುಡ್ಲ ಬಣ್ಸ್ ಹಾಸ್ಟೆಲ್ದ ಅಮೃತೋತ್ಸವ ಕಟೋನೋಡು ನಡೆತಂಡು. ಬಂಟೆರ್ನಯ್ಯನೆ ನಾಡವೇರ್ನ ಮಾತೃ ಸಂಘ ಕುಡ್ಲ ಸಮಿತಿದ ನಿಲೇಟ್ ಭಿನ್ನ ಸಾಮರ್ಥ್ಯದಕ್ಲಿಗೆ ಸಾಯಪನವು ಕುರ್ಪನ ಯೋಜನೆದ ಕಾರ್ಯಕ್ರಮ ಕುಡ್ಲ ಬಣ್ಸ್ ಹಾಸ್ಟೆಲ್ದ ಅಮೃತೋತ್ಸವ ಕಟೋಣದ ಸಭಾಂಗಣೋಡು ನಡೆತಂಡು. ವಿಕೆ ಸಮೂಹ ಸಂಸ್ಥೆ ಮುಂಬೈದ ಗುರ್ಕಾರ್ಯರು ಕರುಣಾಕರ ಎಂ ಶೆಟ್ಟಿ ಮಧ್ಯಗುತ್ತು ಬಿನ್ನೆರ್ನ ಒಟ್ಟುಗು ತುಡಾರ ಬುಲ್ಪು ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರ. ಎತ್ವಾಸಿ ಸಾಮರ್ಥ್ಯದ ಜೋಕ್ಲೆಗೆ ಸಾಯಪನ ಒದಗವನ ಬಂಟೆರ್ನ ಮಾತೃ ಸಂಘದ ಕಾರ್ಯಗೂ ಮೆಚ್ಚೋಡು. ನನ್ನ ಮಿತ್ತಗಳ ಸಂಗುಡ್ದು ಸಮಾಜಗೂ ಎಡ್ಡ ಕಾರ್ಯಗಳು ನಡಪಡಂದು ಕರುಣಾಕರ ಶೆಟ್ಟಿ ಎಡೆಪ್ ಬೈಕೇರ. ಒಂದು ಬಂಟೆರ್ಯ ನಾಡವ ಸಂಘ ಆಯೋಜನೆ ಮಾಡಿದ ಈ ಪ್ರೋಗ್ರಾಮ್ ತುಂಬುವರ ಬರ್ತನೆ ಪಂಡಿತ ಉಲ್ಲಾಸ ಪಂಡಿತ ಅಂಚನೆ నేను దుమ్ముతోనే బతుకుతాయి ఇంక భారీ సంతోష అప్పుడు ఇంచిన మత కార్ಯಕ್ರಮವನ್ನು ಉಪಚರಿಸಿದ್ದಾರೆ. ಒಂದೊಂದು ಬಾರಿ ಎಂಟೇ ಕೆಲಸ ಭಿನ್ನ ಸಾಮರ್ಥ್ಯ ಇದೆ ಅಂಚನೆ ಸ್ಕಾಲರ್ಸ್ ಜೋಗಿ ಅಂಚನೆ ಕೆಲವು ಮತ ನೀಡಿ ಜನಕ್ಕೆ ಮಗಳು
ಸಹಾಯಧನವನ್ನು ಕೊಡೊಂದುಲ್ಲೇರು ನನ್ನ ದುಮ್ಮುಲ ಇಂಚೆನೆ ನೆಟ್ ಹೆಚ್ಚ ಮಕ್ಕಳಿಗೆ ಸಹಾಯಧನದ ತಿಕ್ಕಡು ಅಂಚೆನೆ ಹೆಚ್ಚ ನೀಡಿ ಜನಪ್ರಿಯರು ಮಕ್ಕಳು ಸಹಾಯ ಕೊಡೊಂದು ಪಡೆದು ಈ ಪೊರ್ತುಗು ಯಾನು ದೇವರ ನಟ್ಟೊಂದುಲ್ಲೆ ಯಾನು ಹೆಚ್ಚಿಗೆ ಪಾತ್ರದಲ್ಲೇ ಇನ್ನು ಕೆಲವು ಮತ್ತೆ ಪೋರೆಂಡು ಅಂಚೆನ ಹತ್ರ ಅಜಿತ್ ಕುಮಾರ್ ಮಾಲಾಡಿ ಅಂಚೆನೆ ಮೂಲತ ಸಂಚಾಲಕ ಎಂಟು ಉಲ್ಲಾಸ್ ಮೇರೆಗೆ ಮುಖ್ಯ ಮಾತ್ರ ಧನ್ಯವಾದ ಅರ್ಪಿತ ಒಂದು ಎಂದ ಪಾತ್ರಕ್ಕೆ ನಾನು ಥ್ಯಾಂಕ್ ಯು. ಬಂಟೆರ್ನ ಸಂಘದ ತಾಲೂಕು ಸಮಿತಿ ಬೊಕ್ಕ ದಾನಿಲೆರ್ದು ಒಟ್ಟು 5 ಜನ ಯತ್ವಾಸಿ ಸಾಮರ್ಥ್ಯದಕ್ಲಿಗೆ ಸಹಾಯಪನವು ಕೊಟ್ಟು ಎಡ್ಡೆಪ್ಪು ಬೈಕೇರ. ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ದ್ಯಾರ. ಬಂಟೇರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಗುರ್ಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ, ಗುರ್ಮೆ ಫೌಂಡೇಶನ್ ಗುರ್ಕಾರ್ಯರು ಗುರ್ಮೆ ಸುರೇಶ್ ಶೆಟ್ಟಿ, ಸಂಘದ ತಾಲೂಕು ಸಮಿತಿದ ಜತೆ ಸಂಚಾಲಕರು ಮುರಳೀಧರ ಶೆಟ್ಟಿ ಎಡಪದವು, ಸಾಯನಿಧಿ ಕಾರ್ಯಕ್ರಮ ಸಂಚಾಲಕರು ರವೀಂದ್ರನಾಥ ಶೆಟ್ಟಿ, ತಾಲೂಕು ಸಮಿತಿ ಸಂಚಾಲಕರು ಉಲ್ಲಾಸ್ ಆರ್ ಶೆಟ್ಟಿ, ಕುಡ್ಲ ತಾಲೂಕು ಸಮಿತಿ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಬೊಕ್ಕ ವಿಶೇಷವಾದ ಲೇದಿನ ಬಿನ್ಯರು ಪಾಲ್ಗೊಂಡರು. ಪುದರ್ ಪೋಯಿ ಸ್ಯಾಕ್ಸೋಫೋನ್ ಕಲಾವಿದರು ಸುಜಾತ ದೇವಾಡಿಗ ಪನ್ಪನಾರ್ ಜೀವದೆತ್ವನ್ನ ಸಂಗತಿ ಅಂಗಾರ ರಾತ್ರಿ ಕುಡ್ಲ ಶಕ್ತಿನಗರದ ಫ್ಲಾಟ್ ಇಲ್ಲಡ ನಡೆತದಂಡ ಕೊರೋನಾ ಬತ್ತಿ ಬೊಕ್ಕ ಕಾರ್ಯಕ್ರಮದಾಂತೆ ಕೈಟ್ ಕಾಸಲ ಇಜ್ಜಾಂದೆ ಬೇಜಾರಾದ ಜೀವದೆತ್ತೊಂದಿರಂದು ಸಂಶಯ ಉಂಡಾತಂಡ. ಪುದರ್ ಪೋಯಿ ಸ್ಯಾಕ್ಸೋಫೋನ್ ಕಲಾವಿದರು 29 ವರ್ಷ ಪ್ರಾಯದ ಸುಜಾತ ದೇವಾಡಿಗ ಕುಡ್ಲ ಶಕ್ತಿನಗರದ ಫ್ಲಾಟ್ ಇಲ್ಲಡು ಜೀವದೆತ್ತೊಂದಿರು. ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಸುತ್ತದ ಶಕ್ತಿನಗರಡುಪ್ಪನ ಫ್ಲಾಟ್ ಒಂಜೇಟ್ ಅವಿಭಕ್ತ ಕುಟುಂಬಡು ವಾಸಮಲ್ತೊಂದಿತ್ತಿನ ಸುಜಾತ ದೇವಾಡಿಗ ಅಂಗಾರ ರಾತ್ರಿ 1 ಗಂಟೆಗೆ ವನಸಾದ ಕೋಣೆದ ಉಲೈಪೋದು ಬಾಕಿಲ್ ಪಡೆದು ಜೀವದೆತ್ತೊಂದಿರು. ಎಡ್ಡೆ ಸ್ಯಾಕ್ಸೋಫೋನ್ ಕಲಾವಿದರಾದಿತ್ತದ ಆರು ಕೊರೋನಾ ಸೀಕ್ ತೋಜಿಬೊಕ್ಕ ಕಾರ್ಯಕ್ರಮಲು ತಿಕ್ಕಂದೆ ಮಾನಸಿಕವಾದ ನರ್ಗದಿತ್ಯರ ಕೈಟ್ ಕಾಸ್ಲಾ ಇಜ್ಜಂದೆ ಮನಸ್ಸಿಗೆ ಬೇಜಾರಾದ ಜೀವದೆತ್ತೊಂದಿರಂದು ಸಂಶಯ ಉಂಡಾತಂಡ. ಸುಜಾತ ದೇವಾಡಿಗ ಕಂಡನಿ ಬೊಕ್ಕ ರಡ್ಡರೆ ವರ್ಷದ ಬಾಲ್ಯನ ಆಗತ್ತಿದೆರ. ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ. ಕನ್ನಡ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಸಂಸ್ಥೆ ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ಶಿವಾಸ್ ಪರಿವಾರದ ಜತೆ ಸೇರಿಗೆಡು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಬಿನ್ನೆರು ಪತ್ರಕರ್ತರ ಒಟ್ಟಿಗೂ ಪಾತ್ರಕತೆ ಕಾರ್ಯಕ್ರಮವನ್ನು ಬೊಂಬಾಯಿದ ಅಂಧೇರಿ ಪೂರ್ವದ ಲಕ್ಷ್ಮಿ ಇಂಡಸ್ಟ್ರಿಯಲ್ ಎಸ್ಟೇಟ್ದ ಶಿವಾಸ್ ಅಕಾಡೆಮಿಡ್ ನಡಪಾದಿರು. ಕನ್ನಡ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಸಂಸ್ಥೆ ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ಶಿವಾಸ್ ಪರಿವಾರದ ಜತೆ ಸೇರಿಗೆಡು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಬಿನ್ನೆರು ಪತ್ರಕರ್ತರ ಒಟ್ಟಿಗೂ ಪಾತ್ರಕತೆ ಕಾರ್ಯಕ್ರಮವನ್ನು ಬೊಂಬಾಯಿ ಅಂಧೇರಿ ಪೂರ್ವದ ಲಕ್ಷ್ಮಿ ಇಂಡಸ್ಟ್ರಿಯಲ್ ಎಸ್ಟೇಟ್ದ ಶಿವಾಸ್ ಅಕಾಡೆಮಿಡ್ ದಿದ್ದಿತ್ತೆರ. ಬಾಲಿವುಡ್ ರಂಗದ ಹೇರ್ ಸ್ಟೈಲು ಆದ ಸೆಲೆಬ್ರಿಟಿ ಬುದರ್ದ ಶಿವಾಸ್ ಹೇರ್ ಡಿಸೈನರ್ಸ್ ಆಡಳಿತ ನಿರ್ದೇಶಕರು ಡಾಕ್ಟರ್ ಶಿವರಾಮಕೃಷ್ಣ ಭಂಡಾರಿ ಮಲ್ಲವಿನರಾದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿತದ ಪಾತಿರಿಯರ. ಪತ್ರಕರ್ತರ ಸಂಘ ಮಹಾರಾಷ್ಟ್ರದ ಗುರ್ಕಾರ್ಯರ ರಾನ್ಸ್ ಬಂಟ್ವಾಳ ಗುರ್ಕಾರ್ಮ್ಯ ವಹಿಸ್ತಿದ್ದರ. ಇಂಚಿಪ್ಪ ಜನ್ಮ ಷಷ್ಠಾಬ್ದಿ ಸಂಭ್ರಮ ನಡಪಾದಿತ್ತಿನ ಶಿವರಾಮ ಭಂಡಾರಿಯರಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರು ಶ್ರೀನಿವಾಸ ನಾಯ್ಕ್ ಇಂದಾಜೆ, ಒತ್ತು ಗುರ್ಕಾರ್ಯರ ಭಾಸ್ಕರ್ ರೈಕಟ್ಟ, ಪ್ರಧಾನ ಕಾರ್ಯಂತಿರ ಜಿತೇಂದ್ರ ಕುಂದೇಶ್ವರ, ಕೋಶಾಧಿಕಾರಿ ಬಿಎನ್ ಪುಷ್ಪರಾಜ್, ಗುಲಾಬಿ ಕೃಷ್ಣ ಟ್ರಸ್ಟ್ ವಿಶ್ವಸ್ತ ಸದಸ್ಯರು ಅನುಶ್ರೀ ಎಸ್ ಭಂಡಾರಿ ಪಾಲ್ಗೊಂಡಿರು. Ladies and gentlemen, it's now my pleasure to ಯಾವಾಗ ನಮಗೆ ಬೆಲೆ ಅಂತಂದ್ರೆ ಯಾವಾಗ ದೇವರ ಕೈಯಲ್ಲಿ ನಾವು ಸಿಗ್ತೇವೆ ಆಗ ನಮಗೆ ಬೆಲೆ ಕಟ್ಟುವವರು ಇರುವುದಿಲ್ಲ. ದೇವರ ಕೈಯಲ್ಲಿ ನಾವು ಸಿಗಲಿಲ್ಲ ಅಂತಂದ್ರೆ ಯಾರಿಗೂ ಬೇಕಾಗುವುದಿಲ್ಲ. ಇವತ್ತಿನ ಈ ಗೋಕುಲ ನಮ್ಮ ಗೋಪಾಲಕೃಷ್ಣನ ಕೈಯಲ್ಲಿ ಸಿಕ್ಕಿದ್ದಕ್ಕೆ ಇಡೀ ಬೊಂಬಾಯಿಯವರು ಸೇರಿ ಈ ಉತ್ಸವವನ್ನು ಆಚರಿಸಿದ್ದಾರೆ. ಬರೀ ಬ್ರಾಹ್ಮಣರಲ್ಲ, ಬರೀ ಬಂಟರಲ್ಲ, ಎಲ್ಲ ವರ್ಗದವರು ಸೇರಿದ್ದಾರೆ. ಎಲ್ಲರನ್ನು ಸೇರಿಸಿ
ಇಂತಹ ವೈಭವದ ಉತ್ಸವ ಮಾಡಲಿಕ್ಕೆ ಆ ಕೃಷ್ಣನ ಕೊಳಲು ನಾದ ಅದರ ಮೂಲ ಕಾರಣ ಆಯಿತು. ಎಂತಹ ವೈಭವದ ಮೆರವಣಿಗೆ, ಎಲ್ಲರೂ ಅದರಲ್ಲಿ ಸೇರಿದ್ರು. ಅದರ ಬೆರಗಾಣಿಕೆ ಒಂದು ರೀತಿಯಲ್ಲಿ ನೋಡಬೇಕಾದ್ರೆ ನಮ್ಮ ಕರಾವಳಿಯ ವೈಭವ ಅವತ್ತು ಬೊಂಬಾಯಿಯಲ್ಲಿ ಅದು ಗಿರುಗುಡ್ತಾ ಇತ್ತು. ಅದು ದೊಡ್ಡ ಅದು ಸಂಭ್ರಮ. ನಮ್ಮ ಸುರೇಶ್ ರಾವ್ ಅವರು ಎಲ್ಲರನ್ನೂ ಒಟ್ಟು ಸೇರಿಸಿದರು. ಎಲ್ಲರನ್ನೂ ಒಟ್ಟು ಸೇರಿಸಲಿಕ್ಕೆ ನಮ್ಮ ಐಕಳ ಹರಿಶಣ್ಣನನ್ನು ಮುಂದಿಟ್ಟುಕೊಂಡ್ರು. ಹರಿಶಣ್ಣನಂದ್ರೆ ಎಲ್ಲರಿಗೂ ಬೇಕು, ವಿಷ್ಣುವಿನ ಭಕ್ತರಿಗೂ ಬೇಕು, ರುದ್ರನ ಭಕ್ತರಿಗೂ ಬೇಕು. ಅವರು ಹರಿ ಈಶ ಎರಡೂ ಅವರಲ್ಲಿ ಸೇರಿಕೊಂಡಿರತಕ್ಕಂಥದ್ದು. व्यासपीठ में या स्टेज पे देख रहा था, डॉक्टर्स है, इंजीनियर्स है, बड़े इंडस्ट्रियलिस्ट है, बड़े बिजनेसमैन है, हर एक क्षेत्र में बड़े तरक्की किए वाले लोग हैं जिसके पास फैमिली बैकग्राउंड अच्छा है, पैसा है, लेकिन हर एक को जो शांति मिलती है जो मंदिर में ही मिलते हैं, हर एक को मंदिर में जाना चाहिए, मंदिर में दर्शन लेना चाहिए। और ये सब जान के हमारे डॉक्टर साहब, डॉक्टर सुरेश राव साहब ने उनके नेतृत्व में सब ट्रस्टी, यहाँ वाइस प्रेसिडेंट है, यहाँ ट्रेजरर है, सब ने मिला के एक अच्छा मंदिर बनाया है। तो इनका हम सब लोग जितना अभिनंदन करें वो कम है। इस वक्त पे मैं इतना ही बताना चाहता हूँ। ಒಂದು ಮೊಟ್ಟೆಯ ಕತೆ ಸಿನಿಮಾ ಕೂಟದ ಕ್ಲೇರ್ದು ವೈಭವ್ ಫ್ಲಿಕ್ಸ್ ಅಡಿಟ್ ಮ್ಯಾಂಗೋ ಪಿಕಲ್ ಬ್ಯಾನರ್ ಜೊತೆ ಸೇರಿಗೆಡ್ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ತುಳು ಸಿನಿಮಾ ತಯಾರಾದಿತ್ತದು ಮೇ 20 ತುಳುನಾಡು ಮೆಡ್ಲ ಬಿಡುಗಡೆ ಆಪುಂಡು. ಈ ಬಗ್ಗೆ ಟಂಗಾರೆ ಕುಡ್ಲಾಡು ಸುದ್ದಿಕೂಟ ನಡಪಾದ ಮಾಹಿತಿ ಕುರಿಯರು. ಒಂದು ಮೊಟ್ಟೆಯ ಕತೆ ಸಿನಿಮಾ ಕೂಟದ ಕ್ಲೇರ್ದು ವೈಭವ್ ಫ್ಲಿಕ್ಸ್ ಅಡಿಟ್ ಮ್ಯಾಂಗೋ ಪಿಕಲ್ ಬ್ಯಾನರ್ ಜೊತೆ ಸಿರಿಗೆಡ್ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಸಿನಿಮಾ ತಯಾರಾದಿತ್ತದು ಮೇ 20 ತುಳುನಾಡು ಮೇಡ್ ಬಿಡುಗಡೆ ಆರುಂಡು. ಈ ಬಗೆಟ್ ಸಿನಿಮಾ ಕೂಟದಕ್ಲು ಕದ್ರದ ಅಲಯನ್ಸ್ ಸೇವಾ ಭವನಡು ಅಂಗಾರೆ ಸುದ್ದಿಕೂಟ ನಡಪಾದ ಮಾಹಿತಿ ಕುರಿಯರ. ತುಳು ಸಿನಿಮಾ ನಟೆ ಭೋಜರಾಜ್ ವಾಮಂಜೂರ್ ಪಾತಿರ್ದು ರಾಜ್ ಅಂಡ್ ಸೌಂಡ್ಸ್ ಸಿನಿಮಾ ಒಂಜಿ ಎಡ್ಡೆ ಸಿನಿಮಾ ಅದು ಬರಡುಂದಾಂಡ ಐತ ಪಿರವುದ ಪುಣೆಪಾಟಿಗೆ ಮುಖ್ಯ ನಿರ್ದೇಶಕರು ತಯಾರು ಮಲ್ತಿನಾರಿಂಚ ಮಾತೆರ್ಲ ಸಿನಿಮಾಗಾದ ರಾತ್ರಿ ಪಗಿಲ್ ಬೆಂತಿರ ಇತ್ತೆನೆ ಎಡ್ಡೆ ಪುದರ್ ಪಡೆಯಿನ ಈ ಸಿನಿಮಾ ಗೆಲ್ಮೆ ಪಡೆಪುನಂಚ ಸಂಶಯ ಇಜ್ಜಿಂದ್ ಪಂಡಿರ. ಒಂಜಿ ಹೊಸ ಉಮೇದುದ ಜವಣೀರು ಮಲ್ಲ ಸಾಧನೆ ಮಂದಿನ ಜವಣೀರು ಅಕಲೊಟ್ಟಿಗೆ ಎಂಕುಲು ಬೆಂತ ಅಕ್ಕ ಕೊಡ್ತಿನ ಜನ ಪಾತ್ರವನ್ನು ಮಲ್ತ ಇನ್ನು ಜನಕ್ಕಳ ಅಭಿಪ್ರಾಯ ತೆರಿನಾಗ ಮಸ್ತ್ ಖುಷಿ ಅವನುಂಡು. ಆನಂದನಾಗೆ ಅಶೋಕಣ್ಣಗೆ ಆನಂದನೇ ಮಸ್ತ್ ಆನಂದನಾಗ ಮಸ್ತ್ ಆನಂದ ಆತನ ತೋಜಿಂಡು ಒಳ್ಳೆ ಆನಂದನೇ ಆನಂದ ಬಾಷ್ಪ ಅರ್ನ ಬರೋಂತನು ಪಾತೆರ್ನಾಗ ದಯ ಬಂದಾಗ ಆ ಖುಷಿ ಎರೆಗಳಿಗೆ ತಿನ್ನನೆ ದಯ ಬಂದಾಗ ಒಂಜಿ ಚಿತ್ರ ಮಲ್ಪಡೊಂದಂಡ ಐತ ಪಿರೋಡುತ್ತಿನ ಕಷ್ಟ ಬಂಗ ಆ ಬೇನೆ ಬೇಜಾರು ಪ್ರಯತ್ನ ಅದಕ್ಕೆ ಏತ್ ಕ್ಯಾರ್ ಎತ್ತೋಡು ಬಂದ 2 ವರ್ಷ ಮುಂಚೆ ಅಕ್ಕಳು ಬೈದಿನ ಕಷ್ಟ ಇಂಗ್ಲೇಲ್ ಒಂದಂತ ಗೊತ್ತುಂಡು ಕಲಾವಿದರೆ ಅದು ಅಂಚದು ಪುನಃ ಆ ಕಷ್ಟ ಸರಿಯಾಗಿ ಮುಂಚಿನ ಫಲನು ದೇವರಿನ ಅನುಗ್ರಹ ಮಲ್ದೇರಿ ರಾಜ ಸೌಂಡ್ ಆ್ಯಂಡ್ ಲೈಟ್ಸ್ ಸೂಪರ್ ಹಿಟ್ ಆತನ ನಮ್ಮ ಊರ್ದ ಜನಕ್ಕೆ ಇನ್ವೈಟ್ ಮಾಡ್ತಲ್ಲಿ ಎಪ್ಪನಂಚಿನ ಕೆಲಸವನ್ನು ನಿಕಲ್ಡಪ್ಪನು. ಸಿನಿಮಾ ತಯಾರು ಮಲ್ತಿನ ಆನಂದ ಕುಂಪಲ ಪಾತಿರ್ದು ಇಡೀ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಒಂದು ಕತೆ ಪದ ಇಂಚ ಮಾತಲ ಎಡ್ಡೆ ರೀತಿಡು ಮೂಡ್ದು ಬೈದಂಡು ಅಂಚಾದ ಮಾತ ಅಭಿಮಾನಿಲು ಉಮೇದು ಕೊರಡೊಂದು ಕೇನುಂಡಿರ. ನಮ್ಮ ಟೀಮು ಏಮಂತ ಹಿಂಗೆ ಖುಷಿ ಆಗ್ತುಂಡು ಈ ಟೀಮ್ ಹೊಡೆದು ಹಿಂಗೆ ಏತು ಖುಷಿ ಆಗೋಣ ಟೋಟಲ್ ಒಂಜಿ ಟೀಮ್ ಒಂದು ಒಂದೇ ಟೀಮ್ ಒಯ್ಕಲ ನಟನಲ್ಲಿ ಹಾಕಲೆ ಡೈರೆಕ್ಷನ್ ಹಾಕಲೆ ಪೂರಲ್ಲ ಪ್ರೊಡ್ಯೂಸರ್ ಹಾಕಲೆ ಹಿಂಗೆ ಮಾತ್ರ ಪ್ರೊಡ್ಯೂಸರ್ ಹಾಕಲೆ ನೆಟ್ಟಪ್ಪನ ಬೇರೆ ಏರ್ಲಿ ಚೇಂಜಿ ಒಂಜಿ ಖುಷಿ ಇದೆ ಬಂದ ಒಂಜಿ ಯಾನ್ ಈ ಒಂಜಿ ಫಿಲ್ಮಗು ದಾದಾನ ಇನ್ವೆಸ್ಟ್ ಮಲ್ದಿತ್ತಂದ ಒಂಜಿ ಡೇ ಎತ್ತನ ಹಿಂಗಲ್ನ ದೇವನ ನಮ್ಮ ಮಲ್ಪುನ ಬೇಲೆ ನಿಯತ್ತನ ಮಾತಂಡ ಐನು ಶೋಕುಡೆ ಮಾತಂಡ ಪೊರ್ಲೋಡೆ ಮಾತಂಡ ದೇವರನ ಪ್ರತಿಫಲ ಉಂಟು ಬಂಡದ ಇಂಗ್ಲ ದೇವರನ ಪ್ರತಿಫಲ ಓತಿಕೊಂಡು ಬಂಡ ಈ 11 ಕಂಟ್ರಿ ಅದು ಅವನುಂಡ ನನ್ನ ಕೂಡ ಏತ್ ಆಡಪ್ ಅವನುಂಡ ಸೊ ಅಕಲ್ನ ರಿವ್ಯೂಸ್ ಅಕಲ್ ಪನ್ಪನ ಪಾತ್ರೆಗೆ ನಾನು ಎಂಗ್ಲೆ ಅವೇ ಮಲ್ಲ ಸಕ್ಸಸ್ ಸಿಕ್ಕದ ಆತಂಡೆ ಅಂಚಾದಪ್ಪನಾಗ ಈ ಫಿಲ್ಮು 100% ಜನಗಳಿಗೆ ರೀಚ್ ಆತಂಡು. ಬಟ್ ಒಲಾ ಒಂಜಿ ಕೊಟ್ಟು ಮೂಲೆಗೆ ರೀಚ್ ಮಲ್ಪಾರ ಆಯ್ಜಿಂದ ನನ್ನಲ್ಲ ಪ್ರಯತ್ನ ಇಂಕಲ ಆ ಒಂದು ನಿರಂತರ ಪ್ರಯತ್ನ ಒಂದು ರೀಚ್ ಆಯ್ಜಿಂದ
నేను ముట్టవన ಕೆಲಸ ನಿಖಿಲದ ಖಂಡಿತ ಹಾಕೊಂಡು ದೇಮಂಡ ನಿಖಿಲ 20ನೇ ತಾರೀಕಿಗೆ ತೂವರಲ್ಲಾರೆ ಐದು ಖಂಡಿತ ಹಾಕೊಂಡು ಈ ಪಿಕ್ಚರ್ ಮಾತ್ರ ಥಿಯೇಟರ್ಲ ಬೂರೊಂದುಂಡು ನಾಯಕಿ ವಿನೀತ್ ಕುಮಾರ್ ಪಾತಿರ್ದು ಒಂಜಿ ಸಿನಿಮಾ ಮಲ್ಪಡುಂಡಾಂಡ ಐತ ಪಿರವು ಪುನ ಪುಣೆಪಾಟಿಗೆ ಮಲ್ಲ ಲೋಕದೊರ್ಮಿಡಿತ್ತೇನೆ ಸಿನಿಮಾದ ಪುದರ್ ಪೂತುಂಡು ಪಿದೈ ದೇಶಡು 1000 ಹೆಚ್ಚ ತುಳು ಸಿನಿಮಾ ಅಭಿಮಾನಿಲು ಪ್ರೀಮಿಯರ್ ಶೋ ತೂತೆರ್ ಒಂದು ತುಳು ಸಿನಿಮಾ ರಂಗುಗು ಪೆರ್ಮೆದ ವಿಚಾರ ಅಂದು ಪಂಡೇರ ನಮ್ಮ ಸಿನಿಮಾದ ಬಗ್ಗೆ ಕಂಪ್ಲೀಟ್ ನಮ್ಮ ಸಿನಿಮಾದಾದ ಎಂಚಿನ ಬಂದು ಐತ ಬಗ್ಗೆ ನಮ್ಮ ದೀದಿಜ್ಜಾಂಡ್ ಬಟ್ ಇನಿ ಈತ ದಾಯೆ ನಿಕುಲು ಈತ ಜನ ತೂವೊಂದುಲ್ಲಾರನ್ ಬಂದಾಗ ಈ ಪ್ರೆಸ್ ಮೀಟ್ ಇಡು ಅದನ್ ಬಂದಾಗ ಒಂಜಿ ನಮ್ಮ ಭಾಷೆದ ಮೆತ್ತು ಉಪ್ಪುನಂಚಿನ ಈ ಒಂಜಿ ಎಲ್ಲಿಯ ಮಾರ್ಕೆಟ್ ಉಪ್ಪುನಂಚಿನ ಈ ಒಂಜಿ ಸಿನಿಮಾ ತುಳುತ ಅಂಚ ಅದೊಂದು ವರ್ಲ್ಡ್ ಒಂಜಿ ಸುತ್ತುದು ಬತ್ತನಂದು ಪನ್ನಗ ನೆತ್ತ ಪಿರೌಡು ಬೆನ್ಪು ನಕುಲು ಏರುಲ್ಲೇರ ಸೊ ಅಕುಲು ಮಸ್ತ್ ಜನ ಉಲ್ಲೇರು ಸೊ ಅಂಚ ಅದೊಂದು ಎಂಕಲ ಇಡೀ ತಂಡ ನೆತ್ತ ಪಿರೌಡು ರಾತ್ರಿ ಪಗೆಲು ಬೆಂದದು ಅದೇ ಬಂದಾಗ USA ದಕಡ ಕೋಆರ್ಡಿನೇಟ್ ಮಲ್ಪೆರೆ ರಾತ್ರಿ 2-3 ಗಂಟೆ ಮುಟ್ಟ ಕುಲ್ಲೋಡು UK ದಕಡ ಕೋಆರ್ಡಿನೇಟ್ ಮಲ್ಪೆರೆ 2-3 ಗಂಟೆ ಕೊರಡು ಆ ಜಾಂಬಿಯಾ ಬೊಕ ಅಂಚಿನ ಕಂಟ್ರಿ ಪೂರ ಒಂಜಿ 4 ಗಂಟೆ ಡಿಫರೆನ್ಸ್ ಉಪ್ಪು ನಂಚಿನ ಕಂಟ್ರಿ ಅಕ್ಲೆ ಬೋಡಿತ್ತಿನಂಚಿನ ಪೋಸ್ಟರ್ ಅಕ್ಲೆ ಬೋಡಿತ್ತಿನಂಚಿನ ಪ್ರಿಂಟ್ ಅಕ್ಲೆಗೆ ಸ್ಟ್ಯಾಂಡೀಸ್ ಅದು ಎಂಚಿನಲ್ಲ ವಾ ವಿಷಯ ಇತ್ತನಲ್ಲ ಮಸ್ತ್ ಒಂಜಿ ಬ್ಯಾಕ್ ಎಂಡ್ ಟೀಮ್ ವರ್ಕ್ ಮಲ್ಪೋಡು ಒಂದಿತ್ತು ನಿಜಿನಿಂದಾಂಡ ಆ ಪಿದೈ ಊರುಡು ಆತ ಒಂಜಿ ಎಡ್ಡೆಡ್ ಆ ಪೊರ್ಲುಡು ವರ್ಲ್ಡ್ ಪ್ರೀಮಿಯರ್ ನಡತಂದು ಸೊ ಅಂಚಾದ ಎಂಗುಲು ಅಕ್ಲೆಲ್ಲ ಇನಿ ಮಾತ ಪ್ರೆಸ್ ಮೀಟ್ ಕುಲ್ಲದ ನಿರ್ದೇಶಕರ ರಾಹುಲ್ ಅಮೀನ್, ನಿರ್ಮಾಪಕರು ಜಿತೇಶ್, ಒತ್ತು ನಿರ್ಮಾಪಕರು ಅಶೋಕ್ ಕುಮಾರ್, ಸುಹಾನ್ ಪ್ರಸಾದ್, ನಿತಿನ್ ರಾಜ್ ಶೆಟ್ಟಿ, ನಾಯಕಿ ಚೈತ್ರ ಶೆಟ್ಟಿ ಬೊಕ ಕೂಟದ ಮಾತಾ ಸದಸ್ಯರು ಸುದ್ದಿ ಕೊಟ್ಟುಡು ಪಾಲ್ದಿತ್ತುಂಡಿರು. ಬರವು ಕಲ್ತದು ದೂರದ ಉರುಡು ಬೆಂದದು ತಂಕ್ಲು ಕಲ್ತಿನ ಶಾಲೆಗೆ ಪಾಕ ಕೊಡಿಗೆಲೆನ ಕುರ್ಪನ ದಾನಿಲೆನ ನಿಕುಲು ತೂದುಪ್ಪರ್ ಐಟುವರಿ ಕಟೀಲು ಕಾಲೇಜಿದ ಪರ ವಿದ್ಯಾರ್ಥಿ ಚಾರ್ಟೆಡ್ ಅಕೌಂಟೆಂಟ್ ಚಂದ್ರಶೇಖರ ಶೆಟ್ಟಿ ಕಟೀಲು ಕಾಲೇಜಿಗೆ ವಿಜ್ಞಾನವನ ಸೈನ್ಸ್ ಪಾರ್ಕ್ ಕಟ್ಟಾದಿರು ಇತ್ತೆ ಆ ಬಗೆಟ್ ಒಂಜಿ ವರದಿ. ಬರವು ಪನ್ಪುನವು ಕಲ್ಪನಕ್ಲ ಭವಿಷ್ಯದ ಎಡ್ಡೆದಿಟ್ಟಿಡು ಭಾರಿ ಮುಖ್ಯ ಆದುಂಡು ಬದುಕಗು ಬಲ್ಪಾದು ಬದುಕನ ಎಂಚ ಕಟ್ಟೊಂಡುಂದು ಬರವು ಕಲ್ಪಾದು ಕುರ್ಪುಂಡು ಜೋಕ್ಲಾಟಿಕೆಡು ಅಪ್ಪೆ ಅಮ್ಮರ್ದು ಸಂಸ್ಕಾರದ ಬದುಕು ತಿಕ್ಕೊಂಡು ಆಂಡ ಬರವು ಕಲ್ಪಾಯನ ಗುರುಕ್ಲೆರ್ದು ಲೋಕದ ಗೇನ ತಿಕ್ಕೊಂಡು ಬರವು ಕಲ್ತದು ದೂರದ ಊರುಡು ಬೇಲೆ ಮಲ್ತದು ತಾನು ಕಲ್ತಿನ ಶಾಲೆಗೆ ಪಾಕ ಕೊಡಿಗೆಲೆನ ಕುರ್ನಂಚಿನ ಪಾಕಜನ ದಾನಿಲು ನಮ್ಮಲ್ಪ ಉಲ್ಲೆರ ಅಂಚಿನ ಉರಿ ಸಾಧಕರಾದು ಅಂತದೇರ ಕಟೀಲು ಕೈತಲ್ದಾರ ಕ್ಯಾಪ್ಸ್ ಫೌಂಡೇಶನ್ ತಾಪಕರ ಚಾರ್ಟರ್ಡ್ ಅಕೌಂಟೆಂಟ್ ಚಂದ್ರಶೇಖರ ಶೆಟ್ಟಿ 25 ಲಕ್ಷ ರೂಪಾಯಿ ಖರ್ಚಿಡು ತಾನು ಕಲ್ತಿನ ಸಂಸ್ಥೆಗೆ ವಿಜ್ಞಾನವನ್ನ ಕೊಡುಗೆ ಅದು ಕೊಡ್ದು ಮಾತಾ ವಿದ್ಯಾರ್ಥಿಗಳಿಗೆ ಮಾದರಿ ಆತರ ಆತೆ ಅತ್ತು ಅರಿನ ಸಂಸ್ಥೆದ ಕೋಟ ರಾಮಕುಂಜ ಇಂಚ ಮೂಜಿ ಕಡೆಟ್ ಶಾಲೆಲೆಡ್ ವಿಜ್ಞಾನವನ್ನ ಕಟ್ಟ ಒಂದುಲ್ಲೇರ ಕಟೀಲು ಕಾಲೇಜ್ ಸೇರ್ನಂಚ ಬೇತೆ ಬೇತೆ ಕಾಲೇಜಿಲೆಗ್ CA ಬೊಕ್ಕ CS ಟ್ಯೂಷನ್ ಕೊರೊಂದುಲ್ಲೇರ ಕ್ಯಾಪ್ಸ್ ಫೌಂಡೇಶನ್ ಕಟ್ಟದ ಪಾಕ ಸಾಮಾಜಿಕ ಕಾರ್ಯಾಲಯ ನಡಪೊಂದುಲ್ಲೇರ 2 ವರ್ಷದುಂಬು ಶೃಂಗೇರಿಡ್ ಬೇತೆ ಬೇತೆ ಶಾಲೆಲೆಗ್ 25 ಲಕ್ಷ ರೂಪಾಯಿ ಖರ್ಚು ಮಲ್ತದೇರ ಕೊರೋನಾ ಸೀಕದ ಪೊರ್ತುಡು ಅಗತ್ಯ ಇತ್ತಿನ ಪಾಕ ಜನಕ ಕಿಟ್ಟು ಒದಗಾದೇರ. ನಮ್ಮ ಭಾರತ ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ಕ್ಯಾಪ್ಸ್ ಫೌಂಡೇಶನ್ ವತಿಯಿಂದ 10 ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕ್ಯಾಪ್ಸ್ ಫೌಂಡೇಶನ್ ಅನ್ನೋದು ಒಂದು ಸೋಷಿಯಲ್ ವೆಲ್ಫೇರ್ ವಿಂಗ್ ಆಫ್ ಕ್ಯಾಪ್ಸ್ CA ಕೋಚಿಂಗ್ ಸೆಂಟರ್. 14 ವರ್ಷದಿಂದ ನಾವು ಈ ತರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸದ್ಯಕ್ಕೆ 3 ಕಡೆ 75 ಲಕ್ಷ ವೆಚ್ಚದಲ್ಲಿ ವಿಜ್ಞಾನವನಗಳನ್ನು ನಾವು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. 20ನೇ ತಾರೀಕಿಗೆ ಶ್ರೀ ದುರ್ಗಾ ಕ್ಯಾಪ್ಸ್ ಫೌಂಡೇಶನ್ ಸೈನ್ಸ್ ಪಾರ್ಕ್ ಕಟೀಲಲ್ಲಿ, 21ನೇ ತಾರೀಕಿಗೆ ಕ್ಯಾಪ್ಸ್ ಫೌಂಡೇಶನ್ ವಿವೇಕ ಸೈನ್ಸ್ ಪಾರ್ಕ್ ಕೋಟದಲ್ಲಿ ಮಾಡ್ತಾ ಇದೀವಿ. ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ರಾಮಕುಂಜದಲ್ಲಿ ಇನ್ನೊಂದು ಸೈನ್ಸ್ ಪಾರ್ಕ್ ಮಾಡ್ತಾ ಇದೀವಿ. ಇದು ಸೈನ್ಸ್ ಪಾರ್ಕ್ ಜನರಲ್ ಪಬ್ಲಿಕ್ಗೆ ಮತ್ತೆ ಮೇನ್ಲಿ ಹೈಸ್ಕೂಲ್ PUC ಡಿಗ್ರಿ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ ಆಗಿ ಹೊರಾಂಗಣದಲ್ಲಿ ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಅದರ ಬಗ್ಗೆ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಎಲ್ಲ ಸ್ಟೂಡೆಂಟ್ಸ್, ಎಲ್ಲ ಜನರಲ್ ಪಬ್ಲಿಕ್, ಎಲ್ಲ ಇನಾಗ್ರೇಷನ್ಗೂ ಹಾಗೂ ಬೇರೆ ದಿನಗಳು ಬಂದು ಅದರ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದರ ಸದುಪಯೋಗ ಪಡ್ಕೊಳ್ಬೇಕಾಗಿ ನಮ್ಮ ಕಡೆಯಿಂದ ಕಳಕಳಿಯ ವಿನಂತಿ. ನಮಸ್ಕಾರ. ಶ್ರೀ ದುರ್ಗಾ ಕ್ಯಾಪ್ಸ್ ಫೌಂಡೇಶನ್ ಸೈನ್ಸ್ ಪಾರ್ಕ್ ಕಟೀಲ್ ಇಲ್ಲಿ ಚಂದ್ರಶೇಖರ ಶೆಟ್ಟಿ
ಇವರ ಒಂದು ಕೊಡುಗೆಯಿಂದ ಮತ್ತು ನಮ್ಮ ಆಡಳಿತ ದುರ್ಗಾ ಪರಮೇಶ್ವರಿ ಕಟೀಲು ಇದರ ಆಡಳಿತ ಮಂಡಳಿಯ ವತಿಯಿಂದ ಇಲ್ಲೊಂದು ಸೈನ್ಸ್ ಪಾರ್ಕ್ ನಿರ್ಮಾಣವಾಗ್ತಿದೆ. ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ಈ ಸೈನ್ಸ್ ಪಾರ್ಕನ್ನು ನಾಳೆ 21ನೇ ತಾರೀಕು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಸೈನ್ಸ್ ಪಾರ್ಕಿನಲ್ಲಿ ಮುಖ್ಯವಾಗಿ ಕೆಲವು ಪ್ರಯೋಗಗಳನ್ನು ಮಕ್ಕಳೇ ಮಾಡಿ ನೋಡ್ಬೋದು. ನಾವು ಬಂದು ವಿವರಿಸಿದರೆ ಮಕ್ಕಳೇ ಪ್ರಯೋಗ ಮಾಡಿ ಅದರ ಬಗ್ಗೆ ಅವರು ತಿಳ್ಕೊಳ್ಬೋದು. ಮಾತ್ರವಲ್ಲದೆ ಇದು ನಮ್ಮ ದಿನನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಪ್ರಯೋಗಗಳು. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಒಂದು ಶಕ್ತಿ ಆಧಾರಿತ ಪ್ರಯೋಗಗಳು, ಮತ್ತು ಪುಲ್ಲಿ ಆ್ಯಂಡ್ ಲಿವರ್ ಇದಕ್ಕೆ ಸಂಬಂಧಪಟ್ಟ ಪ್ರಯೋಗಗಳು. ಸೊ ಇಂಥ ಅನೇಕ ಪ್ರಯೋಗಗಳನ್ನು ಇಲ್ಲಿ ಮಕ್ಕಳೇ ಮಾಡಿ ನೋಡುವ ಕಾರಣ ಮಕ್ಕಳಿಗೆ ಅದು ಮನದಟ್ಟಾಗುತ್ತೆ. ಮತ್ತು ಇಲ್ಲಿ ಪ್ರವೇಶ ಶುಲ್ಕವಿಲ್ಲ, ಮತ್ತು ಯಾವುದೇ ಆಸಕ್ತಿ ಇದ್ದಂಥ ಮಕ್ಕಳು ಬಂದು ಇಲ್ಲಿ ಇದನ್ನು ಕಲಿಬೋದು. ಇದು ಯಾವಾಗಲೂ ತೆರೆದಿರುತ್ತದೆ. ಮತ್ತು ಈಗ ಇಲ್ಲಿ ನೀವು ನೋಡಿದರೆ ನಮ್ಮ ಹಿಂಬದಿಯಲ್ಲಿ ನಿರ್ಮಾಣ ಕಾರ್ಯಕ್ರಮ ಭಾಳ ಭರದಿಂದ ಸಾಗುತ್ತಿದೆ. ಇದು ನಮ್ಮ ಒಂದು ಸುತ್ತಮುತ್ತಲಿನ ಪ್ರದೇಶ, ಕಟೀಲು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ವಿಶಿಷ್ಟವಾದ ಪ್ರಯೋಗ. ಈ ವಿಜ್ಞಾನ ವನದ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನರ್ಸರಿಡ್ ಸಂಸ್ಕೃತ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮುಟ್ಟ ಕಟೀಲ ದೇವಸ್ಥಾನದ ಆಜಿ ಬರವು ಸಂಸ್ಥೆಲೆಡ್ ರಡ್ಡರೆ ಸಾರದಾತ ಕಲ್ಪನಾ ಕುಳಿತದ ಅಕ್ಲಿಗ್ ಬೋಡಾಯಿನ ಮಾಥ ವ್ಯವಸ್ಥೆಲಿದ್ದದೆ ಇತ್ತ ವಿಜ್ಞಾನವನ ಪಾರ್ಕ್ ಸೇರೊಂದುಂಡು. ರಾಟೆ ಸಣ್ಣ ಬಲ್ಲಡ್ದ ಪಾಕ ಪ್ರಯೋಗ ಮಲ್ತೊಂದು ವಿಜ್ಞಾನದ ಕಲ್ಪು ಸೋಲಾರ್ ಎನರ್ಜಿ, ಲೋಹ ಶಬ್ದದ ಉತ್ಪತ್ತಿ, ಜಲಾಂತಗಾರ್ಮಿಟ್ ಸ್ಕೋಪ್, ರಾಟೆ ವ್ಯವಸ್ಥೆ, ದ್ರವ್ಯಶಾರಿ ಬೊಕ್ಕ ಜಡತ್ವ, ಘರ್ಷಣೆ, ಆವರ್ತನ ಕೋಷ್ಟಕ ಇಂಚಿತ್ತಿ ಮಾತಾ ಸಂಗತಿಲು ಈ ಸೈನ್ಸ್ ಪಾರ್ಕ್ ಉಂಡು. ದಿನನಿತ್ಯದ ಬದುಕಿಗೆ ಸಂಬಂಧಪಟ್ಟಿನ ವಸ್ತುಲೆಡ್ದು ಪ್ರಯೋಗ ಮತ್ತೊಂದು ವಿಜ್ಞಾನ ಕಲ್ಪನಾ ಪಾರ್ಕ್ ಉಂಡು. ಗ್ರಾಮೀಣ ಜೋಕ್ಲಿಗೆ ಇಂಚನ ಒಂಜಿ ಎಡ್ಡೆ ವ್ಯವಸ್ಥೆ ಮಲ್ತುಕೊರ್ನ ಕ್ಯಾಪ್ಸ್ ಫೌಂಡೇಶನ್ ತಾಪಕ ಕುರ್ಕಾರ್ಯರು ಚಂದ್ರಶೇಖರ ಶೆಟ್ಟಿ ಮಾತಿರ್ನಲ ಮೆಚ್ಚುಗೆಗೆ ಸಂದಿದರು. ಕುಡನೆನಿತ ಮಲ್ಲ ಸುದ್ದಿಲು 10ನೇ ಕ್ಲಾಸ್ ಪಾಠ ಬುಕ್ಕುಡು ನಾರಾಯಣಗುರು ಇಚಾರ ಕೈಬುಡ್ನ ರಾಜ್ಯ ಸರ್ಕಾರ. ನಾರಾಯಣಗುರುಕ್ಲನ ಇತಿಹಾಸ ಪಾಠ ಬುಕ್ಕುಡು ಸೇರ್ಸಾವಡು ಇಜ್ಜಿಂಡ ಕಾಂಗ್ರೆಸ್ ಪಕ್ಷದ ಚಳವಳಿ ಜೆಆರ್ ಲೋಬೋ. ವಿಟ್ಟದ ಅಳಿಕೆಡು ಹೃದಯಘಾತ ಆದ ತೀರ್ನ 9ನೇ ಕ್ಲಾಸ್ ಕಲ್ತು ನಿತ್ತಿನ ಪೊಣ್ಣು ಮಗಳು ಅನಿತಾ ಹೆಗ್ಡೆ. ಶಾಲೆ ಶುರುವಾಯಿನ 3ನೇ ದಿನಟೆ ಅಪ್ಪೆ ಅಮ್ಮಗ ಭಾರಿ ದುಃಖದ ಸಂಗತಿ. ಮೇ 20ಕ್ಕೆ ತುಳುನಾಡು ಡೊರ್ಮೆಲ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಸಿನಿಮಾ ಬಿಡುಗಡೆ. ಕುಡ್ಲಡ್ ಸಿನಿಮಾ ಕೂಟದ ಕೆಡ್ದು ಸುದ್ದಿ ಮಾಧ್ಯಮಗಳಿಗೆ ಮಾಹಿತಿ. ತಾನು ಕಲ್ತಿನ ಕಟೀಲ ಕಾಲೇಜಿಗೆ ವಿಜ್ಞಾನವನ ಸೈನ್ಸ್ ಪಾರ್ಕ್ ಸಮರ್ಪಣೆ. ಚಾರ್ಟರ್ಡ್ ಅಕೌಂಟೆಂಟ್ ಚಂದ್ರಶೇಖರ ಶೆಟ್ಟಿ ಸಾಧನೆ ಒಂಜಿ ವರದಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸುಲ್ಮೇಲು.